ಹಾಯ್ ಗೈಸ್, ಇವತ್ತು ನನಗೆ ಜೋಶ್ ಇಲ್ಲ. ಯಾಕೆಂದರೆ ಒಂಥರ ಬೆಳಗ್ಗೆಂದೂ ಮೂಡ್ ಆಫ್ ಆಗಿದ್ದೀನಿ. ನಾನಿವತ್ತು ಯಾವುದೇ ಒಂದು ರೆಸಿಪಿ ಆಗಲಿ ಇಲ್ಲ ಒಂದು DIY ಪ್ರಾಡಕ್ಟ್ ತಗೊಂಡು ನಿಮ್ಮ ಮುಂದೆ ನಾನು ಬಂದಿಲ್ಲ. ನನಗೆ ಒಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಿತ್ತು ನಿಮ್ಮ ಜೊತೆಗೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಸೊ ಅದಕ್ಕೋಸ್ಕರ ನಿಮ್ಮ ಮುಂದೆ ಬಂದೆ. ನನಗಿವತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಇಲ್ಲ. ಬಟ್ ಇದೊಂದು ಯಾಕೋ ನನಗೆ ಹೇಳಬೇಕು ಅನ್ನಿಸ್ತು, ನಿಮ್ಗಳ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಅದಕ್ಕೂ ಮುಂಚೆ ನಾನೊಂದೆರಡು ವಿಡಿಯೋನ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನಾನು ಮುಂದಿನದು ಮಾತನ್ನ ಹೇಳ್ತೀನಿ. ಸೊ ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. സ്നേഹം തന്നൂരൻ പ്രിയര് ദേഹം വെടിയും നേരത്ത് മിശിഹ തന്നുടെ നാമത്തിൽ നന്ദി പറഞ്ഞു മടങ്ങട്ടെ, നന്ദി പറഞ്ഞു മടങ്ങട്ടെ. ನೋಡಿದ್ರಲ್ಲ ವಿಡಿಯೋ, ಏನು ಅನ್ನಿಸ್ತು? ನನಗಂತೂ ಮೈ ಜುಮ್ ಅನ್ನಿಸ್ಬಿಡ್ತು. ಯಾಕೆಂದರೆ ನಾನು ಫಸ್ಟ್ ವ್ಲಾಗ್ ನಿಮಗೆ ಗೊತ್ತು, ನಾನು ಮುನ್ನಾರ್ ಸೀರೀಸಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ ತುಂಬಾ ಒಂಥರ ಪ್ರೀತಿ ಕೊಟ್ಟಿದ್ದೀರಾ. ವ್ಯೂಸ್ ಆಗಲಿ, ಆಮೇಲೆ ಎನ್ಕ್ವೈರೀಸ್ ಆಗಲಿ, ಆಮೇಲೆ ನನಗೆ ಒಂದು ಸಪೋರ್ಟ್ ಮಾಡೋ ರೀತಿ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ನಾನು ಥ್ಯಾಂಕ್ ಯು, ಗ್ರೇಟ್ಫುಲ್ ಆಗಿರ್ತೀನಿ. ನಾನು ಅದರಲ್ಲಿ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ದೆ, ಆ ತಿರಾಪಲ್ಲಿ ವಾಟರ್ಫಾಲು. ಅದು ನನ್ನ ಡ್ರೀಮ್ ಆಗಿತ್ತು ಅಂತ. ಅಲ್ಲಿಗೆ ನಾನು ಹೋಗಿದ್ದೆ ಕೂಡ, ಅಲ್ಲಿ ನಾನು ವಿಡಿಯೋನೂ ಮಾಡಿದ್ದೆ. ಆ್ಯಂಡ್ ನಾನೇ ಹೇಳಿದ್ದೆ ವಿಡಿಯೋದಲ್ಲಿ, ಯಾರು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ಲೈಫ್ ಟೈಮಲ್ಲಿ ಒಂದ್ಸಲ ಆದರೂ ಈ ಪ್ಲೇಸಿಗೆ ಬನ್ನಿ ಅಂತ. ಹಾಗೆ ನಂಗೆ ತುಂಬಾ ಎನ್ಕ್ವೈರಿ ಕೂಡ ಬಂದಿತ್ತು ಅದ್ರ ಬಗ್ಗೆ. ಅಂದರೆ ಹೇಗೆ ಹೋಗೋದು, ರೀಚ್ ಆಗೋದು ಹೇಗೆ, ರೋಡ್ ಹೇಗಿದೆ, ಅಲ್ಲೇನಾದರೂ ಹೋದರೆ ತಿನ್ನೋಕ್ಕೇನಾದರೂ ಸಿಗುತ್ತಾ, ಹಾಗೆ ಹೀಗೆ ತುಂಬಾ ಎನ್ಕ್ವೈರಿ ಬಂದಿತ್ತು ಮೆಸೇಜಲ್ಲಿ. ಸೊ ನಾನು ಮೆಸೇಜ್ ಮಾಡಿದ್ದೆ ಅವ್ರಿಗೆ, ಹೋಗ್ಬೋದು ನೀವು, ನೀರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಈ ಇನ್ಸಿಡೆಂಟ್ಸ್ ಎಲ್ಲ ಅಷ್ಟೊಂದು ತಲೆಗೆ ಹೋಗಿಲ್ಲ. ಬಟ್ ನಾನು ಹೇಳಿದೆ, ನಾವು ಹೋಗಿದ್ದು ಹೇಗಿತ್ತು ಅಂದರೆ ರೈನಿ ಸೀಸನ್ನ ಸ್ಟಾರ್ಟಿಂಗ್ ಅದು. ಅಂದರೆ ನಮ್ಗೆ ಯಾವುದೇ ಥರ ಮಳೆ ಒಂದು ಚೂರು, ನಾವು ಫುಲ್ ಮುನ್ನಾರಲ್ಲಿ ಒಂದು 4 days ಇದ್ವಲ್ಲ, ಒಂದು ಚೂರು ನಮಗೆ ಮಳೆ ಸಿಕ್ಕೇ ಇಲ್ಲ. ಸ್ವಲ್ಪ ಹನಿ ಬೀಳ್ತಾ ಇತ್ತು ಬಿಟ್ರೆ. ಸೊ ನಾನು ಹೇಳಿದ್ದೆ ಹಂಗೆ ಅಂತ. ಬಟ್ ಇವಾಗ ಹೇಗಾಗಿದೆ ನೋಡಿ ಅದು ಪರಿಸ್ಥಿತಿ. ಅಲ್ಲಿ ನಾನು ಓದಿರೋ ಪ್ರಕಾರ 40 ಜನ ಆಲ್ರೆಡಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ಲ್ಯಾಂಡ್ಸ್ಲೈಡ್ ಆಗ್ತಾ ಇದೆ ಅಲ್ಲಿ. ಆಮೇಲೆ ರೋಡ್ಸ್ ಕೂಡ ಹಾಗೆ ಇತ್ತು. ಆವಾಗ ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಅಂದರೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಬೆಟ್ಟ ಗುಡ್ಡಗಳಾಗಲಿ, ಆಮೇಲೆ ಕಾಡು ಥರ ಇರೋದು, ಗ್ರೀನ್ ಆಗಿರ್ತಾ ಇತ್ತು. ಬಟ್ ಇವಾಗ ಅದು ನೋಡಲಿಕ್ಕೆ ಭಯ ಆಗುತ್ತೆ. ಆ್ಯಕ್ಚುಲಿ ನಾನು ಆ ಪ್ಲೇಸ್ಗೆ ಹೋಗಿದ್ದೀನಿ. ಅಲ್ಲೇನು ಒಂದು ಹಟ್ ಥರ ಕಾಣಿಸ್ತಾ ಇದೆ, ಅಲ್ಲಿ ತನಕನೂ ನಾನು ಹೋಗಿದ್ದೆ. ಸೊ ಇವಾಗ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ ನನಗೆ. ನಾನು ಅದೇ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಈ ಟೈಮಲ್ಲಿ ಯಾರೂ ಹೋಗಬೇಡಿ ಅಲ್ಲಿ. ನಿಮಗೆ ಹೋಗಬೇಕು ಅನಿಸಿದ್ರೆ ನಿಮಗೆ ಸಮ್ಮರಲ್ಲಿ ಹೋಗ್ಬೋದು, ಅಲ್ಲಿ ನೀರು ಇದ್ದೇ ಇರುತ್ತೆ. ಸೊ ಸಮ್ಮರಲ್ಲಿ ಹೋಗಿ, ಇಲ್ಲ ವಿಂಟರಲ್ಲಿ ಹೋಗಿ. ಬಟ್ ಈ ಟೈಮಲ್ಲಿ ಮಳೆಗಾಲದಲ್ಲಿ ಯಾರೂ ರಿಸ್ಕ್ ತಗೊಂಡು ಆ ಪ್ಲೇಸ್ಗೆ ಹೋಗಬೇಡಿ. ಆದಷ್ಟು ನಾನು ಹೇಳೋದೇನು ಅಂದರೆ, ಒಂದು ಹಿಲ್ ಸ್ಟೇಷನ್ಸ್ ಆಗಿರಲಿ, ಬೀಚಸ್ ಆಗಿರಲಿ, ವಾಟರ್ಫಾಲ್ ಎಲ್ಲನೂ ಅವಾಯ್ಡ್ ಮಾಡಿ. ನಾನು ಹೇಳೋದೇನೋ ಹೋಗಲೇಬೇಡಿ ಮಳೆಗಾಲದಲ್ಲಿ. ಯಾಕೆ ಟ್ರಿಪ್ ಬೇಕು ನಿಮಗೆ? ಬೆಂಗಳೂರಲ್ಲಿ ಇರೋರು ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಆಗ್ತಾ ಇಲ್ಲ ಇವಾಗ. ಸೊ ಇಲ್ಲೇ ಟ್ರಿಪ್ ಮಾಡ್ಕೊಳ್ಳಿ ಒಳಗಡೆನೆ.
ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಒಂದು 4-5 ತಿಂಗಳು ಅಷ್ಟೇ ಇರೋದು. ನಾವು ಕೋವಿಡ್ ಟೈಮಲ್ಲೇ ಒಂದು 2-3 ವರ್ಷ ಮನೆಯಲ್ಲೇ ಲಾಕ್ ಆಗಿದ್ವಿ. ಸೊ ನಮ್ಗೆ ಅಭ್ಯಾಸ ಒಂಥರ ಆಗಿಬಿಟ್ಟಿದೆ. ಒಂದು 4-5 ತಿಂಗಳು ಸುಮ್ಮನೆ ಇರಿ. ಯಾಕೆಂದರೆ ನೀವು ಒಂದು ರಿಸ್ಕ್ನ ನಾವು ತಗೊಂಡು ಒಂದು ಹ್ಯಾಪಿನೆಸ್ನ ಹುಡ್ಕೊಂಡು ಹೋಗ್ತೀವಿ. ಬಟ್ ನಮ್ಮ ಮನೆಯಲ್ಲಿ ನಮಗೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಒಡ ಹುಟ್ಟಿದವರಾಗಿರ್ಬೋದು, ಇಲ್ಲ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನಗೆ ಅಂತ ಹೇಳ್ತಾ ಇಲ್ಲ, ಒಂದು ಹಸ್ಬೆಂಡ್ ಆಗಲಿ, ಇಲ್ಲ ಹುಡುಗರಿಗೆ ವೈಫ್ ಆಗಲಿ, ಅವ್ರ ಮಕ್ಕಳಾಗಲಿ, ಎಲ್ಲರೂ ಮನೇಲಿ ಕಾಯ್ತಾ ಇರ್ತಾರೆ. ಅವ್ರ ಮನಸ್ಸಿಗೆ ನೋವು ಕೊಟ್ಟು ನಮ್ಗೆ ಯಾಕೆ ಬೇಕು ಆ ಹ್ಯಾಪಿನೆಸ್ ಅಲ್ವಾ? ಸೊ ಇನ್ನೊಂದೇನೆಂದರೆ ನಾವು ಹೋಗ್ತೀವಿ ಇವಾಗ ಬೀಚ್ ಕಡೆ ತುಂಬ ಜನರಿಗೆ ಹುಚ್ಚಿರುತ್ತೆ. ಮಳೆಗಾಲದಲ್ಲಿ ಬೀಚ್ ಅಲೆಗಳನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಬೀಚ್ ಕಡೆಗೆ ಹೋಗ್ತೀರಾ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಟಚ್ ಆಗೋದು ಬೇಡ, ಯಾರಿಗೂ ಆಗೋದು ಬೇಡ. ಬಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಗೌರ್ಮೆಂಟನ್ನು ದೂರ್ತೀರಿ ಅಲ್ವಾ? ಸೊ ಸರ್ಕಾರನ ನಾವು ಬ್ಲೇಮ್ ಮಾಡ್ತೀವಿ. ಬಟ್ ಆ ಸರ್ಕಾರಕ್ಕೋಸ್ಕರ ಕೆಲಸ ಮಾಡೋರು ಸಹ ನಮ್ಮಂಥ ಮನುಷ್ಯರೇ ಅಲ್ವಾ? ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅವ್ರಿಗೂ ಕಾಯ್ತಾ ಇರ್ತಾರೆ ಮನೆಯಲ್ಲಿ. ನನ್ನ ಗಂಡ ಬರ್ತಾರೆ, ರೆಸ್ಕ್ಯೂ ಮಾಡೋಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಹೇಳೋಕ್ಕಾಗಲ್ಲ ಅಲ್ವಾ ಯಾವ ಥರ ಏನು ಅಂತ. ಬಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ಆದಷ್ಟು ನೀವು ಈ ಗಿಪ್ ಎಲ್ಲ ಅವಾಯ್ಡ್ ಮಾಡಿಬಿಡಿ. ಒಂದು 4-5 ತಿಂಗಳು ದೇವ್ರೇ ಅಂತ ಮನೇಲಿ ಇದ್ಬಿಡಿ. ನಮಗೆ ನಾನು ಹೇಳ್ದಾಗೆ ಕೋವಿಡಲ್ಲಿ ನಮ್ಗೆ ಹೊರಗಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ. ಅಟ್ಲೀಸ್ಟ್ ನಿಮಗೆ ಬೇಜಾರಾಯ್ತಾ, ಮನೆ ಮುಂದೆನೇ ಸ್ವಲ್ಪ ವಾಕ್ ಮಾಡಿ, ಇಲ್ಲ ಒಂದು ತರಕಾರಿ ತರಕ್ಕೆ ಹೋಗಿ, ಮನೆ ಮುಂದೆ ಎಲ್ಲರೂ ಹತ್ರ ಇರೋ ಕಡೆ ಶಾಪಲ್ಲಿ ಹೋಗಿ ಗ್ರಾಸರಿ ತರಕ್ಕೆ ಹೋಗಿ. ಅಟ್ಲೀಸ್ಟ್ ನಮ್ಗೆ ಆವಾಗ TV ಪ್ರೋಗ್ರಾಮ್ಸು ಏನೂ ಇರ್ತಾ ಇರಲಿಲ್ಲ. ಬಟ್ ಇವಾಗ TV-ಯಲ್ಲೆಲ್ಲ ಪ್ರೋಗ್ರಾಮ್ಸು ಇದೆ, ಅದನ್ನು ನೋಡಿ ಟೈಮ್ ಪಾಸ್ ಮಾಡ್ಕೊಳ್ಳಿ. ಬಟ್ ಯಾರು ದಯವಿಟ್ಟು ಅನ್ನೆಸೆಸರಿ ಹೊರಗಡೆ ಹೋಗಕ್ಕೆ ಹೋಗಬೇಡಿ. ಏನಾದರೂ ಕೆಲಸ ಇತ್ತು, ಇಲ್ಲ ಏನಾದರೂ ಇಂಪಾರ್ಟೆಂಟ್ ನಾವು ಹೋಗಲೇಬೇಕು ಅನ್ನೋರು ಹೋಗಿ. ಬಟ್ ಅನ್ನೆಸೆಸರಿ ಬೇಡ ಯಾವುದು ಅಂತ ನನಗನ್ಸುತ್ತೆ. ಇರೋದು ಒಂದು ಜೀವ. ಆ ಜೀವ ಇತ್ತು ಅಂದರೆ ಮುಂದಿನ ದಿನಗಳಲ್ಲೂ ನಾವು ಟ್ರಿಪ್ನ ಮಾಡ್ಕೋಬೋದು. ಸೊ ಆ ಜೀವನೇ ಇಲ್ಲ ಅಂದರೆ ಏನು ಮಾಡ್ತೀರಾ ಮುಂದೆ? ಸೊ ಇದೊಂಥರ ಸರ್ಕಲ್ ಥರ. ಸೊ ನಮ್ಮದು ಒಂದು ಮನಸ್ಥಿತಿಯಿಂದ, ಒಂದು ಚಂಚಲ ಮನಸ್ಥಿತಿಯಿಂದ ಆ ಸರ್ಕಲ್ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ನೀವೇ ಯೋಚನೆ ಮಾಡಿ. ನನಗೇನೋ ಶೇರ್ ಮಾಡಬೇಕು ಅನ್ನಿಸ್ತು. ಬಿಕಾಸ್ ನಾಳೆ ನಾನು ಗಿಲ್ಟಲ್ಲಿ ಇರಬಾರ್ದು. ಯಾಕೆಂದರೆ ನನಗೆ ತುಂಬ ಜನರು ಮೆಸೇಜ್ ಮಾಡಿದರು. ಸೊ ನಾನು ಹೇಳಿ ಹೋಗ್ತಾರೆ ಎಂಜಾಯ್ ಮಾಡೋಕ್ಕೆ. ಎಲ್ಲರಿಗೂ ಆಸೆ ಇರುತ್ತಲ್ವಾ? ಒಂದು ಬಾಹುಬಲಿ ಅಂತ ಒಂದು ಶೂಟಿಂಗ್ ಆಗಿತ್ತು ಆ ಪ್ಲೇಸಲ್ಲಿ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ ನಾವು ಒಂದ್ಸಲ ಹೋಗಬೇಕು ಅಂತ. ಬಟ್ ಜಾಸ್ತಿ ಹುಚ್ಚಾಟ ಇರುತ್ತೆ ಮಳೆಗಾಲದಲ್ಲಿ ಹೋಗಬೇಕು ಅಂತ. ಸೊ ನನಗೆ ಆ ಗಿಲ್ಟಲ್ಲಿ ಲೈಫ್ ಲಾಂಗ್ ಇರೋಕ್ಕೆ ನನಗಿಷ್ಟ ಇಲ್ಲ. ಸೊ ಅದಕ್ಕೆ ನಾನು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು, ಮುಂದೆ ಕೂಡ ನಾನು ಯಾವುದೇ ಒಂದು ಪ್ಲೇಸ್ ಬಗ್ಗೆ ನಾನು ಅಂತಲ್ಲ, ಯಾರೇ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಆಗಲಿ, ಯಾರೇ ಒಂದು ಪ್ಲೇಸ್ ಬಗ್ಗೆ ಹೇಳಬೇಕಾದ್ರೆ ನೀವು ಅದನ್ನು ಬ್ಲೈಂಡಾಗಿ ನಂಬ್ಕೊಂಡು ಹೋಗಬೇಡಿ. ಯಾಕೆಂದರೆ ಇವಾಗ ಎಕ್ಸಾಂಪಲ್ ನಾನು ಹೋಗಿರೋದು ಯಾವಾಗ, ಒಂದು 2 ತಿಂಗಳ ಹಿಂದೆ. ಆವಾಗ ಮಳೆ ಇರಲಿಲ್ಲ. ಸೊ ನೀವು ಆವಾಗಲೇ ಇಮಿಡಿಯೇಟಾಗಿ ವಿಸಿಟ್ ಮಾಡಿದರೆ ಓಕೆ, ಅಲ್ಲೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ನೀವು ಒಂದು 2-3 ತಿಂಗಳಾದ್ಮೇಲೆ ವಿಸಿಟ್ ಮಾಡಿದರೆ ಆ ವೆದರು, ಆ ಎನ್ವೈರ್ಮೆಂಟ್ ಈಗಲೂ ಕೂಡ ಹಾಗೇ ಇರಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಇವಾಗ ನಾನು ಮುಂದೆ ಎಲ್ಲಾದರೂ ಹೋದಾಗ ನಿಮಗೆ ತಿಳಿಸಿದಾಗ, ಸೊ ನೀವು ಅದು ವೆದರ್ ಫಾರ್ಕಾಸ್ಟ್ ಎಲ್ಲ ನೋಡಿಕೊಂಡು, ವೆದರ್ ಎಲ್ಲ ಹೇಗಿದೆ, ಏನೇನು ಕತೆ ಎಲ್ಲ ನೋಡ್ಕೊಂಡು ಹೋಗಿ. ಬಟ್ ನಾನು ಆದಷ್ಟು ಹೇಳ್ತೀನಿ, ಆದಷ್ಟು ಮಳೆಗಾಲದಲ್ಲಿ ಹಿಲ್ ಸ್ಟೇಷನ್ಸ್ ಆಗಿರ್ಬೋದು, ಬೀಚಸ್ ಆಗಿರ್ಬೋದು, ಆ್ಯಂಡ್ ವಾಟರ್ ಫಾಲ್ಸ್ ಆಗಿರ್ಬೋದು, ಈ ಥರ ಪ್ಲೇಸಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಾನು ಅದೇ ಹೇಳ್ತೀನಿ. ನನಗೆ ಏನು ಒಂಥರ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಇದನ್ನು ಯಾರು ಗೊತ್ತಿರೋ ವಿಷಯ ಅಂತ ಯಾರು ಒಂಥರ ಕಂಡಮ್ ಮಾಡಿಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ನೆಗ್ಲಿಜೆನ್ಸಿ ಬೇಡ. ಸೊ ಇದನ್ನು ಫಾಲೋ ಮಾಡೋಣ ನಾವು. ಸೊ ನಾವು ಸರ್ಕಾರಕ್ಕೂ ಬ್ಲೇಮ್ ಮಾಡೋದು ತಪ್ಪುತ್ತೆ, ಆ್ಯಂಡ್ ನಮ್ಮ ಮನೆಯವ್ರಿಗೂ ನೋವು ಕೊಡೋದು ತಪ್ಪುತ್ತೆ. ಸೊ ನಾವೆಲ್ಲರೂ ಒಂಥರ ಚೆನ್ನಾಗಿದ್ಬಿಡೋಣ ಅಲ್ವಾ? ಒಂದು 4-5 ತಿಂಗಳು, ಆಮೇಲೆ ನಿಮ್ಮಿಷ್ಟ, ಎಲ್ಲಾದರೂ ಹಾರ್ಕೊಂಡು ಹೋಗ್ಬೋದು ನೀವು. ಒಂದು 4-5 ತಿಂಗಳು ಸ್ವಲ್ಪ ಬಾಯಿ, ಕೈ, ಕಾಲು ಎಲ್ಲ ಮುಚ್ಕೊಂಡಿರೋಣ. ಥ್ಯಾಂಕ್ ಯು ಇಷ್ಟೊತ್ತು ಕೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂದ್ಕೊಂಡಿದ್ದೀನಿ ಎಲ್ಲರೂ ಸ್ಟ್ರಾಂಗ್ ಆಗಿರೋಣ, ಸೇಫ್ ಆಗಿರೋಣ, ಯಾರಿಗೂ ಕಷ್ಟ ಕೊಡೋದು ಬೇಡ, ಖುಷಿಯಾಗಿ ನಮ್ಮವ್ರ ಜೊತೆಗೆ ಖುಷಿಯಾಗಿದ್ಬಿಡೋಣ. ಥ್ಯಾಂಕ್ ಯು.